ದಯವಿಟ್ಟು ಈ ಬಾರಿ ಪುತ್ತೂರಿಗೆ ಪುತ್ತಿಲರನ್ನೇ MLA ಆಗಿ ಅನುಗ್ರಹಿಸಿ ಅಂತ ಭಕ್ತಿಯಿಂದ ಪ್ರಾರ್ಥಿಸಿ. ಒಂದಷ್ಟು ಮಾತುಗಳಿಗಾಗಿ ನಾನು ಮೈಕ್ ತಗೊಳ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ನಮಗೆ MLA ಅಂತ ಬಂದಾಗ ಯಾರು ಬೇಕು, ಎಂತವರು ಬೇಕು, ಎಂತವರನ್ನ ನಾವು ಚುನಾಯಿಸಿದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿಯತ್ತ ಮುಖ ಮಾಡೀತು ಅನ್ನುವ ಒಂದು ಕಲ್ಪನೆ ಒಬ್ಬ ಮತದಾರನಿಗೆ ಬೇಕು. ಯೋಚನೆ ಮಾಡಿ, ಇವತ್ತು ಪುತ್ತೂರು ಕ್ಷೇತ್ರವನ್ನ ಪ್ರತಿನಿಧಿಸುವ ಎಲ್ಲಾ ಡಾಕ್ಟರ್ಗೆ ಅತ್ಯಂತ ನಮಗೆ ವಿಶೇಷವಾದಂತಹ ಶಕ್ತಿ ಬೆನ್ನೆಲುಬು ಆಗಿರುವಂತಹ ಡಾಕ್ಟರ್ ಸುರೇಶ್ ಪುತ್ತರಾಯರವರು ನಿಮ್ಮೆಲ್ಲರ ಪರವಾಗಿ ನಾನೇ ಅವರನ್ನ ಗೌರವದಿಂದ ಸ್ವಾಗತಿಸಿದ. ಕೋಟಿ ಕೋಟಿ ಅನುದಾನಗಳನ್ನ ತರಬಲ್ಲಂತ ತಾಕತ್ತು ಈಗ ಪ್ರತಿನಿಧಿಸ್ತಾ ಇರುವಂತ ಯಾವ ಅಭ್ಯರ್ಥಿಗೆ ಇದೆ ಅಂತ ಹೇಳಿ ನೀವೇ ಲೆಕ್ಕಾಚಾರ ಹಾಕಿ. ನಿಮ್ಮ ಎದೆಗೂಡಿನ ಧ್ವನಿ, ನಿಮ್ಮ ಹೃದಯದ ಸಾಕ್ಷಿ ಪ್ರಜ್ಞೆ ಏನ್ ಹೇಳುತ್ತಿದೆ ಅಂತ ಯೋಚನೆ ಮಾಡಿ. ಇನ್ನು ಮುಂದೆ ಏನ್ ಬೇಕಿದ್ರು ಹೇಳಬಹುದು. ಪ್ರೀತಿಯ ಬಂಧುಗಳೇ, ಅವರು ಬಾಯಿ ತೆಗೆದ್ರೆ ಹಿಂದುತ್ವ ಅಂತ ಮಾತಾಡ್ತಾರೆ. ಹಿಂದುತ್ವಕ್ಕೆ ಅವರು ಕಳೆದ 30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕೊಟ್ಟ ಎಂತದ್ದು ಗೊತ್ತಾ? ನಿಮಗೂ ಗೊತ್ತು. ನಮ್ಮ ಮಂಗಳೂರಿಂದ ಒಬ್ಬ ಮತಾಂಧ ಹಿಂದೂ ಹೆಣ್ಣು ಮಗಳನ್ನ ಅಪಹರಿಸಿಕೊಂಡು ಕಾರಲ್ಲಿ ಬರ್ತಾ ಇದ್ದ. ನಮ್ಮ ಹುಡುಗರು ಫಾಲೋ ಮಾಡಿದ್ರು. ಇವರು ತಪ್ಪಿಸಿಕೊಳ್ಳಿಕ್ಕೆ ನಮ್ಮ ಗ್ರಾಮದ ಪಕ್ಕದಲ್ಲಿರುವಂತ ಪಾಟ್ರಕೋಡಿ ಮಸೀದಿಯ ಒಳಗಡೆ ನುಗ್ಗಿದ್ರು. ನಮ್ಮ ಕಾರ್ಯಕರ್ತರು, ನಮ್ಮ ಗ್ರಾಮದವರು ಹೇಳಿದ ಗೊತ್ತಾಗದ್ದು ಈ ಸಂಗತಿ. ಪಾಟ್ರಕೋಡಿ ಮಸೀದಿಯ ಒಳಗಡೆ ಇವರು ನುಗ್ಗಿದ್ರು. ಕೆಲವೇ ಗಂಟೆಗಳಲ್ಲಿ, ಅದು ಶುಕ್ರವಾರದ ದಿನ, ಅಂದ್ರೆ 100 ಜನ ಮುಸಲ್ಮಾನರು ಜಮಾಯಿಸಿರುವ ಮಸೀದಿಯ ಒಳಗೆ ನುಗ್ಗಿ ಸಾಯಂಕಾಲ 4 ಗಂಟೆಯ ಒಳಗಡೆ ಸ್ಟೇಷನ್ಗೆ ಸರೆಂಡರ್ ಆದ್ರಿ ಬಚಾವ್, ಇಲ್ಲ ಅಂತಂದ್ರೆ ನಿಮ್ಮ ಮಸೀದಿ ಧಗ ಧಗ ಹೊತ್ತಿ ಉರಿಯುತ್ತದೆ ಅಂತ ಆವಾಜ್ ಹಾಕಿತ್ತು ಇದೇ ಅರುಣ್ ಕುಮಾರ್ ಪುತ್ತಿಲ. ಇದು ಡೇರಿಂಗ್, ಇದು ಪವರ್. ರಾತ್ರಿ ನಡುರಾತ್ರಿ 1:30 ಗಂಟೆಗೆ ನಮ್ಮ ಕಾರ್ಯಕರ್ತರು, ನಮ್ಮ ಹುಡುಗರು ಕಾಲ್ ಮಾಡಿದರೆ 24x7 ಕಾಲ್ ಪಿಕ್ ಮಾಡಿ ಕ್ಷಣಾರ್ಧದಲ್ಲಿ. ನನಗೆ ಇತ್ತೀಚೆಗೆ ಒಬ್ಬರು ಹೇಳಿದ್ರು, ಉಪ್ಪಿನಂಗಡಿಯಲ್ಲಿ ಕೊರೋನಾ ಟೈಮ್ ಅಲ್ಲಿ ಮೀನು ಮಾರುತ್ತಿದ್ದ ನಮ್ಮ ಹುಡುಗನ ಅಂಗಡಿಗೆ ದಾಳಿ ಆಯಿತಂತೆ. ಇವರು ಹೋಗ್ತಾ ಇದ್ರಂತೆ. ಇವರು ಕಾಲ್ ಮಾಡಿದ್ದು ಪುತ್ತಿಲರಿಗಂತೆ. ಪುತ್ತಿಲರಿಗೂ ಒಂದಷ್ಟು ಜನ ನಾಯಕರಿಗೂ ಕಾಲ್ ಮಾಡಿದಾರಂತೆ. ಅತ್ಯಂತ ಬೇಗನೆ ಧಾವಿಸಿ ಬಂದದ್ದು ಅರುಣ್ ಕುಮಾರ್ ಪುತ್ತಿಲ ಅಂತ ಅವರು ಹೇಳ್ತಾರೆ. ಸಂಪ್ಯದ ನಮ್ಮ ಹುಡುಗ ಕಾರ್ತಿಕ್ ಮೇರ್ಲ ಶವವಾಗಿ ಬಿದ್ದಾಗ, ಅನ್ಯಾಯವಾಗಿ ಕೊಲೆಗೀಡಾದಾಗ ಕಾರ್ತಿಕ್ ಮೇರ್ಲರ ಜೊತೆ ಇದ್ದದ್ದು ಯಾರು ಅಂತ ನಾನು ಭಾಷಣದಲ್ಲಿ ಹೇಳಿ ಗೊತ್ತಾಗ್ಬೇಕಿಲ್ಲ, ನಿಮಗೆ ಗೊತ್ತಾಗ್ತದೆ. ಆ ನೆಕ್ಟಾರ್ನ ಹುಡುಗ, ಕಾರ್ಯಕರ್ತ, ಸಜ್ಜನಿಗ, ಆ ಪ್ರವೀಣ್ ನೆಕ್ಟಾರ್ ಶವ ಪ್ರಗತಿ ಹಾಸ್ಪಿಟಲ್ಗೆ ಬಂತು. ಯಾವ ನಾಯಕರೂ ಬರದೇ ಇದ್ದಾಗ ನೀವು ಮಾತನಾಡಬೇಡಿ ಅಂತ ಹೇಳಿದರೂ ಕೂಡ ಕಂಟ್ರೋಲ್ ತಪ್ಪುತ್ತದೆ ನನಗೆ. ಅರುಣಣ್ಣ ಮಾತಾಡೋದೇ ಇಲ್ಲ. ಅರುಣಣ್ಣನ ಕೆಪಾಸಿಟಿ ಇದು. ಮೊನ್ನೆಯಿಂದ ಲಗಾಯಿತು. ನನಗೆ ತುಂಬಾ ಗರ್ವ ಇದೆ. ನಾವು ಯಾವ ಹಿರಿಯರನ್ನು ಯಾವತ್ತಿಗೂ ಬೈದಿಲ್ಲ, ನಮ್ಮ ಅರುಣಣ್ಣ ಬೈದಿಲ್ಲ. ಲೆಕ್ಕಾಚಾರ ಹಾಕಿ ನೀವು, ಇಡೀ ಭಾರತದ ರಾಜಕೀಯ ಇತಿಹಾಸದಲ್ಲಿ ಪಕ್ಷೇತರ ಅಭ್ಯರ್ಥಿಯೊಬ್ಬ ಚುನಾವಣಾ ಪೂರ್ವದಲ್ಲಿಯೇ ಗೆದ್ದ ಮೇಲೆ ನಾನು ಇಂಥ ಪಕ್ಷಕ್ಕೆ ಸಪೋರ್ಟ್ ಅಂತ ಅನೌನ್ಸ್ ಮಾಡಿದ್ದು ಅರುಣ್ ಕುಮಾರ್
ಇವತ್ತಿಷ್ಟು ಜನ ಸೇರಿದ್ದೀರಲ್ಲ, ಹೌಸ್ ಫುಲ್ ಆಯ್ತಲ್ಲ. ಸುಮ್ಮನೆ ಒಂದು ಲೆಕ್ಕಾಚಾರ ಹೇಳ್ತೇನೆ ನಾನು. ಯಾವ ಅಭ್ಯರ್ಥಿಯಾಗಿದ್ರೂ ಕೂಡ ನಮ್ಮ ಸಿದ್ಧಾಂತದ ಅಡಿಯಲ್ಲಿ ಬೆಳೆದವರು ಕ್ಷೇತ್ರದಲ್ಲಿ ವಿನ್ ಆಗೋದು ಗ್ಯಾರಂಟಿ ಅಂತಂದ್ರೆ ನಾನು ಅರುಣ್ ಕುಮಾರ್ ಪುತ್ತಿಲ್ರಿಗೆ ಸಪೋರ್ಟ್ ಮಾಡೋದಿಲ್ಲ, ನಾನು ಸೈಲೆಂಟ್ ಆಗ್ತೇನೆ. ಆದ್ರೆ ಇಂಟೆಲಿಜೆನ್ಸಿ ಕಡೆಯಿಂದ ಮಾಹಿತಿ ಬಂದಿದ್ದಾರೆ, ಪುತ್ತೂರಿನಲ್ಲಿ ಬಿಜೆಪಿ ಈ ಸಲ 3ನೇ ಸ್ಥಾನ, 2ನೇ ಸ್ಥಾನವೂ ಅಲ್ಲ. ಅಂದ್ರೆ ಅರುಣ್ ಕುಮಾರ್ ಪುತ್ತಿಲ ವಿನ್ ಆಗದೇ ಇದ್ರೆ ದೇಶದ್ರೋಹಿ ಚಿಂತನೆಗಳ ಕೈಗೆ ಮಹಾಲಿಂಗೇಶ್ವರನ ನೆಲ ಹೋಗ್ತದೆ. ಏನು ಅನ್ಸೋದಿಲ್ವಾ? ನಮ್ಮ ಕಣ್ಣ ಎದುರುಗಡೆ ಅನ್ಯಾಯ ನಡೀತಿದ್ದಾಗ, ನಮ್ಮ ಮುಂದೆಯೇ ಅನ್ಯಾಯ ನಡೀತಿದ್ದಾಗ ಸುಮ್ಮನೆ ಕೂತ್ಕೊಳ್ಳೋದು ಧರ್ಮವಂತರ ಲಕ್ಷಣ ಅಲ್ಲ, ಧರ್ಮವಂತರ ಲಕ್ಷಣ ಅಲ್ಲ. ಈ ಕಾರಣದಿಂದ ನಿಮಗೆ ಯಾರಾದರೂ ಕಾಲ್ ಮಾಡಬಹುದು. ನನಗೆ ಇಂಡಿವಿಜುವಲ್ ಆಗಿ ಕಾಲ್ ಬರ್ತಿದೆ, ದೊಡ್ಡ ದೊಡ್ಡ ಮಟ್ಟದವರು ಕಾಲ್ ಬರ್ತಿದ್ದಾರೆ, ನಿಮಗೂ ಕಾಲ್ ಬರಬಹುದು. ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಎಂತ ಕಾಲ್ಗಳು ಬರ್ತಾರೆ ಗೊತ್ತಾ? ಒಂದು ಕಾಲ್ ಬಂತು, ಯಾರು ಹೇಳೋದಿಲ್ಲ ನಾನು. ಅವ್ರು ಹೇಳಿದ್ರು, ಶ್ರೀಕೃಷ್ಣ ನೀನ್ ಸೈಲೆಂಟ್ ಆಗಿದ್ರೆ 2018ರಲ್ಲಿ ಅರುಣಣ್ಣ ನಿಮಗೆ ಮಾತ್ರ ಅಲ್ಲ, ಈ ಸಲ ನನಗೂ ಕೂಡ ನೀನ್ ಸೈಲೆಂಟ್ ಆಗಿದ್ರೆ ಸ್ಟೇಟ್ ಲೆವೆಲ್ಗೆ ನಿನ್ನನ್ನ ತರುವ ಭರವಸೆ ನಾವು ಕೊಡ್ತೇವೆ ಅಂತ ಅಮಿತ್ ಶಾ. ಸ್ಟೇಟ್ ಲೆವೆಲ್ಗೆ ತರಲಿಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ, ಮಹಾಲಿಂಗೇಶ್ವರ ದೇವರು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ. ತುಳುವ ನಾಡಿನ ಶಕ್ತಿಗಳು ಮನಸ್ಸು ಮಾಡಿದವು ಅಂತಂದ್ರೆ ಏನು ಬೇಕಾದರೂ ಆಗಬಲ್ಲದು. ಇವತ್ತು ಮೀಡಿಯಾಗಳು ಹೇಳ್ತೇವೆ, ಇಡೀ ಕರ್ನಾಟಕದ ಅಷ್ಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರ ಪುತ್ತೂರು ಯಾಕೆ? ಹೈ ವೋಲ್ಟೇಜ್ ಕ್ಷೇತ್ರ ಪುತ್ತೂರು ಯಾಕೆ? ಪಕ್ಷೇತರ ಅಭ್ಯರ್ಥಿ ಕಂಟೆಸ್ಟ್ ಮಾಡುತ್ತಾ ಇರೋದು ಪುತ್ತೂರಿನಲ್ಲಿ ಮಾತ್ರನಾ? ಬೇರೆ ಕಡೆಗಳಲ್ಲಿ ಪಕ್ಷೇತರ ಅಭ್ಯರ್ಥಿ ಇಲ್ವಾ? ಬಂಡಾಯ ಎದ್ದಿಲ್ವಾ? ನಮ್ದು ಬಂಡಾಯ ಅಲ್ಲ, ಬಂಡಾಯ ಎದ್ದಿಲ್ವಾ? ಆದ್ರೂ ಕೂಡ ಪುತ್ತೂರೇ ಹೈ ವೋಲ್ಟೇಜ್ ಯಾಕೆ ಗೊತ್ತಾ? ಕೋಟಿ ಕೋಟಿ ದುಡ್ಡನ್ನ ಮಾಡೋದು ದೊಡ್ಡ ಸಂಗತಿ ಅಲ್ಲ ಬಂಧುಗಳೇ. ಹಳ್ಳಿಗಳಲ್ಲೂ ಕೂಡ ಪ್ರೀತಿಸುವ ಜನಗಳನ್ನ ಸಂಪಾದನೆ ಮಾಡಿದಾರಲ್ಲ ಅರುಣ್ ಕುಮಾರ್ ಪುತ್ತಿಲ, ಇದು ನೀವೇ ಯೋಚನೆ ಮಾಡಿ. ನೀವು ಕರೆದರೆ ಒಂದು ಕಾರ್ಯಕ್ರಮಕ್ಕೆ 10 ಜನ ಬರ್ತಾರ, ನಾನು ಕರೆದರೆ ಬರ್ತಾರ, ನನಗೋಸ್ಕರ 100 ಜನ ಸೇರ್ತಾರ. ಈ ಮಾತನ್ನ 3000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಲಿಕ್ಕೆ ನಮಗಲ್ಲ, ಯಾವ ರಾಷ್ಟ್ರೀಯ ಪಕ್ಷಕ್ಕೂ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಹೇಳ್ತಾರೆ. ಇವತ್ತು ಹವಾ ಹೇಗಿದೆ? ನಿನ್ನೆ ನಾನೊಂದು ಊರಿಗೆ ಹೋಗಿದ್ದೆ. ಆ ಊರಿಗೆ ಯಾಕೆ ಹೋಗಿದ್ದೆ ಅಂತಂದ್ರೆ, ರಾತ್ರಿ 10:30 ಯಾವುದೋ ಒಂದು ದೈವದ ನೇಮಕ್ಕೆ ಅರುಣಣ್ಣ ಬರಬೇಕು ಅಂತ ಹುಡುಗರು ಕಾಯ್ತಾ ಇದ್ರು. ಅವ್ರ ಜೊತೆ ನೀವು ಬರಬೇಕು ಅಂತ ನನ್ನ ಹತ್ರ ಹೇಳಿದ್ರಿಂದ ಅರುಣಣ್ಣನಿಗಾಗಿ ಕಾಯ್ತಿದ್ದೆ. ಆದ್ರೆ ನನಗೆ ಕಾಲ್ ಬಂತು, ಇಂಥ ಪ್ಲೇಸ್ ಅಲ್ಲಿ, ಎಂತ ಪ್ಲೇಸ್ ಅಂತ ನಾನು ಹೇಳಲ್ಲ, ಯಾಕೆ ಅಂತಂದ್ರೆ ಗಂಟೆಯ ಒಳಗಡೆ ಬೇರೆಯವರೆಲ್ಲ ಹೋಗ್ತಾರೆ ಅಂತ ನನಗೆ ಗೊತ್ತು. ನಾವು ಹೋದ ಪ್ಲೇಸ್ ಯಾವುದು ಅಂತ ನೋಡ್ಕೊಂಡು ಹೋಗ್ತಾರೆ ಅಂತ, ಹಾಗಾಗಿ ಹೇಳಲ್ಲ ನಾನು. 10:30ಗೆ ಕಾಲ್, ಹುಡುಗರು ಸೇರಿದ್ದಾರೆ ಕೃಷ್ಣಣ್ಣ, ಒಂದ್ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ನೀವು ಹೋಗಬೇಕು ಅಂತ ಹೇಳಿದ್ರು. 10:30 ಗಂಟೆ ರಾತ್ರಿ ಪ್ರತೀಕ್ ಪುತ್ತಿಲ ನನ್ನನ್ನ ಕರ್ಕೊಂಡು ಹೊರಟ. ಒಂದಷ್ಟು ಜನ ಹುಡುಗರಿದ್ರು ಕಾರಲ್ಲಿ, ಕಾಡು ದಾರಿಯಲ್ಲಿ ಹೋಗ್ತಿದೆ ಕಾರು, ನಮ್ಮ ಹುಡುಗರು ನಗಾಡ್ತಾ ಇದ್ರು. ಗಂಟೆ 11 ಆಯ್ತು. ಈ ಕಾಡಿನಲ್ಲಿ ಯಾರಾದ್ರೂ ಇರುತ್ತಾರ ಅಂತ ನಡುರಾತ್ರಿ 11:30 ಗಂಟೆಯಲ್ಲಿ ನನ್ನ ಭಾಷಣವನ್ನ, ಪುತ್ತಿಲ ಪರವಾಗಿರುವಂತಹ ಭಾಷಣವನ್ನ ಕೇಳಲಿಕ್ಕೆ 70-80 ಜನ ಹುಡುಗರಿದ್ರು. ಇನ್ನೊಂದು ಸಂದರ್ಭದಲ್ಲಿ ಕಾಲ್ ಬಂತು, 4 ದಿವಸದ ಹಿಂದೆ ನನಗೆ ಕಾಲ್ ಬಂತು. ಅಲ್ಲಿ ಕಾರ್ಯ ವ್ಯವಸ್ಥಿತವಾದ ಕಾರ್ಯತಂತ್ರ ಆಗಿದ್ದಲ್ಲ, 4 ಜನ ಸುಮ್ಮನೆ ಪಟ್ಟಾಂಗ ಹೊಡಿಲಿಕ್ಕೆ ಅರುಣ್ ಕುಮಾರ್ ಪುತ್ತಿಲ್ರನ್ನ ಹೇಗೆ ವಿಮಾನಿಸಬಹುದು ಅಂತ ಹೇಳಿ ಸುಮ್ಮನೆ ಪಟ್ಟಾಂಗ ಹೊಡಿಲಿಕ್ಕೆ ಏನ್ ಸೇರಿದ್ದು ಅವರು. ಹಾಗೆ ಸೇರಿದ್ದು ತಂಡ ಹೇಗಾಯ್ತು ಅಂತಂದ್ರೆ
4 10 10 20 50 60 ನನಗೆ ನಮ್ಮ ಆಫೀಸಿಂದ ಕಾಲ್ ಬಂತು, ಕೃಷ್ಣಣ್ಣ ಫ್ರೀ ಇದ್ದೀರಾ, ಹೋಗ್ಬೋದಾ, ಹುಡುಗರಿದ್ದಾರೆ ಅಂತ. ನಾವು ಕೇಳಲೇ ಇಲ್ಲ, ಸಂಪರ್ಕ ಮಾಡಲೇ ಇಲ್ಲ. ಇದು ಸಂಪರ್ಕ ಮಾಡಿದ ಲೆಕ್ಕಾಚಾರ ಹೇಳ. ನನ್ನ ಮನೆಯಲ್ಲಿ ಮೀಟಿಂಗ್ ಆಯ್ತು, ಅರುಣ್ ಕುಮಾರ್ ಪುತ್ತಿಲ ಬಂದಿದ್ರು. ನಮ್ಮ ಮನೆಯ ಮೀಟಿಂಗಿಗೆ 300 ಜನ ಆಗಿದ್ರು. ನಾವು ಸಂಪರ್ಕದ ದೃಷ್ಟಿಯಿಂದ ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಸೇಜ್ ಹರಿಬಿಟ್ಟಿದ್ವಿ, ಹೀಗೆ ಅರುಣಣ್ಣ ಉಪಾಧ್ಯಾಯರ ಮನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ. ಈ ಮೆಸೇಜ್ ಅನ್ನ ನೋಡಿದವರು ಅದೇ ಟೈಮಿಗೆ ಕೌಂಟರ್ ಆಗಿ ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಮೀಟಿಂಗ್ ಅನ್ನ ಮಾಡಿದರು. ನಮ್ಮ ಮೀಟಿಂಗಿಗೆ 300 ಜನ, ಆ ಮೀಟಿಂಗಿಗೆ 50 ಜನ. ಆ ಚೈರ್ಸ್ ಹಾಕಿದವನು ಅವನು ಎರಡೂ ಕಡೆಗೂ ಅವನೇ ಹಾಕಿದ್ದ, ಅವನೇ ಕೇಳಿದ್ದ, ಎಂತ ಕಥೆ ಮಾಡಿದ್ರೆ ರಾಷ್ಟ್ರೀಯ ಪಕ್ಷದ ಮೀಟಿಂಗಿಗೆ 100 ಚೇರ್ ಹೇಳಿದ್ದಾರೆ, ನೀವು 400 ಚೇರ್ ಆರ್ಡರ್ ಮಾಡಿದ್ದೀರಿ ಅಂತ, ಏನ್ ಕಥೆ ಅಂತ. ಮೊದಲೇ ನಿರೀಕ್ಷೆಯೇ ಅಷ್ಟು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ನೋಡ್ತಾ ಇದ್ದೀರಿ ನೀವು. ನನ್ನ ತಮ್ಮ ಬೆಂಗಳೂರಿನಲ್ಲಿದ್ದ ನಿನ್ನೆ ತನಕ, ಸಾಫ್ಟ್ವೇರ್ ಆತ ಕೇಳ್ತಿದ್ದ, ಏನಾಗ್ತಿದೆ ಸೋಷಿಯಲ್ ಮೀಡಿಯಾದ ಟ್ರೆಂಡ್ ಗ್ರೌಂಡ್ ರಿಯಾಲಿಟಿ ಅಲ್ಲವಲ್ಲ ಕೃಷ್ಣಣ್ಣ, ಅಣ್ಣ ಅಂತ ಹೇಳ್ತಿದ್ದ. ನಾನು ಹೇಳ್ತಿದ್ದೆ, ನೀನು ಯಾವ ಟೈಮಲ್ಲಿ ಬೇಕಿದ್ರು ಕೂಡ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನಮ್ಮ ಆಫೀಸ್ ಅನ್ನ ಬಂದು ನೋಡಬೇಕು ಅಂತ ಹೇಳ್ತಿದ್ದೆ. ಇವತ್ತು ಆ ಆಫೀಸಿಗೆ ಕರ್ಕೊಂಡು ಬಂದೆ. ಆ ಆಫೀಸ್ ನಲ್ಲಿ ಎಂತ ಜನ ಜಮಾಯಿಸಿದ್ದಾರೆ ಅಂತವನು ನೋಡಿದ. ಒಬ್ಬ ವ್ಯಕ್ತಿಗಾಗಿ, ಒಂದು ಪಕ್ಷಕ್ಕಾಗಿ ಅಲ್ಲ, ಒಬ್ಬ ವ್ಯಕ್ತಿಗಾಗಿ ಎಷ್ಟು ಜನ ಇದ್ದಾರೆ ಅಂತ ನೋಡಿದ. ಈ ಬಿಲ್ಡಿಂಗಿಗೂ ಬಂದ, ನೋಡ್ತಾ ಮೇಲೆ ಬಂದ. ಇನ್ನೇನಾದ್ರೂ ಹೇಳ್ತಾನೆ, ಒಂದು ಫೀಡ್ಬ್ಯಾಕ್ ಹೇಳುತ್ತಾನೆ, ಹೇಗಿದೆ ನಮ್ಮ ಹವಾ, ಹೇಗಿದೆ ನಮ್ಮ ಟ್ರೆಂಡ್ ಅಂತ ಹೇಳ್ತಾನೆ. ಊರೂರ್ನಲ್ಲೂ ಇಂತ ರೆಸ್ಪಾನ್ಸ್ ಸಿಗ್ತಿದೆ, ಊರೂರ್ನಲ್ಲೂ ಪ್ರೀತಿ ಸಿಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿದೆಯೋ ಹವಾ, ಊರೂರ್ನಲ್ಲಿ ಹಳ್ಳಿಗಳಲ್ಲೂ ಕೂಡ ಇದೇ ರೆಸ್ಪಾನ್ಸ್ ಸಿಗ್ತಿದೆ. ಆ ಪಾಪ ಅರುಣಣ್ಣನ ಸ್ಥಿತಿ ಗೊತ್ತಿದೆಯಾ ನಿಮಗೆ? ನಿನ್ನೆ ರಾತ್ರಿ ನಿದ್ದೆನೇ ಮಾಡಲಿಲ್ಲ ಅವಳು. ಯಾವಾಗ ಮೊನ್ನೆ ನಿದ್ದೆ ಮಾಡಿದಾರ ನನಗೆ ಗೊತ್ತಿಲ್ಲ. ನಿದ್ದೆನೇ ಇಲ್ಲದೆ ಓಡಾಡುತ್ತಿದ್ದಾರೆ ಆ ಮನುಷ್ಯ. ಅವರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ, ಕೈಲಾಗದವನು. ನಾವು ಯಾರ ಕುರಿತಾದ್ರೂ ಅಪಪ್ರಚಾರ ಮಾಡ್ತಿದ್ದೇವಾ? ದಿವ್ಯ ಪ್ರಭಾ ಚಿಲ್ತಡ್ಕ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದೇವಾ? ಆಶಾ ತಿಮ್ಮಪ್ಪ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದೇವಾ? ನಾವು ನ್ಯಾಯದ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ನಾವು ಯಾರ ಕುರಿತು ಅಪಪ್ರಚಾರ ಮಾಡ್ತಾ ಇಲ್ಲ. ನಾವು ಪ್ರೀತಿಯ ಬಂಧುಗಳ ಮನೆಗೆ ಹೋಗ್ತಿದ್ದೇವೆ. ಏನು ಯೋಚನೆ ಮಾಡಬೇಡಿ, ಕೆಲಸ ಚೆನ್ನಾಗಿ ನಡೀತಾ ಇದೆ. ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಆಫೀಸಲ್ಲಿ ಬಂದು ನೋಡಿದವರಿಗೆ ಗೊತ್ತಾಗ್ತದೆ. ಪೋಸ್ಟರ್ ತಯಾರಿಸಲಿಕ್ಕೆ ಅಂತ ಒಂದು ಟೀಮ್ ಇದೆ. IT ಸೆಲ್. ನನಗೆ ಒಬ್ಬ ಪಕ್ಷದ ಕಾರ್ಯಕರ್ತ ಹೇಳಿದ್ರು, ಕಳೆದ ಬಾರಿ ನಮ್ಮ ಜೊತೆಗಿದ್ದಂತ IT ಸೆಲ್ ನಮ್ ಜೊತೆಗೇನೆ ಇಲ್ಲ, ಹಾಗಾಗಿ ಫೇಸ್ಬುಕ್ ಅಲ್ಲಿ ಇಷ್ಟು ವೀಕ್ ನಾವು ಎಲ್ಲರೂ ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಒಂದು ಫಂಕ್ಷನ್ ಮುಗಿಯುವುದರ ಒಳಗಡೆ ಒಂದು ವಿಡಿಯೋ ಕ್ಲಿಪ್ ಬರ್ತಾ ಇದೆಯಲ್ಲ, ಅದೊಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಒಂದು ಟೀಮ್ ಓಡಾಡ್ತಿದೆ. ಪುತ್ತೂರಿನ ಅಷ್ಟೂ ಬೂತ್ಗಳನ್ನ ಸಂಪರ್ಕ ಮಾಡಿದೆ. ಅಷ್ಟೂ ಬೂತ್ಗಳಲ್ಲಿ ಸಮಿತಿ ರಚನೆ ಆಗಿದೆ. ಫೀಲ್ಡ್ ವರ್ಕಿಗೆ ಬೇಕಾದಂತ ಎಲ್ಲಾ ಕಾರ್ಯತಂತ್ರಗಳು ರೂಪುಗೊಂಡಿದ್ದಾವೆ. ಪ್ರಣಾಳಿಕೆ ಬಿಡುಗಡೆಯಾಗ್ಲಿ ಕಾಯ್ತಾ ಇದ್ದು, ಪ್ರಣಾಳಿಕೆ ಬಂದಿದೆ, ಸಾಹಿತ್ಯ ನಮ್ಮ ಕೈಯಲ್ಲಿದೆ. ಬಹುಶಃ ಇವತ್ತು ರಾತ್ರಿಯ ಒಳಗಡೆ ಪುತ್ತೂರಿನ ಅಷ್ಟೂ ಬೂತ್ಗಳಿಗೆ ಆ ಸಾಹಿತ್ಯಗಳು ತಲುಪ್ತವೆ. ನಾಳೆಯಿಂದ ನನಗೊಂದು ನಮ್ಮೂರಿನ ಮೆಸೇಜ್ ಬಂತು, ನಮ್ಮೂರಿನ ಕೆದಿಲ ಗ್ರಾಮದಿಂದ ಗ್ರೂಪ್ ಅಲ್ಲಿ ಮೆಸೇಜ್ ಬಂತು. ನಾಳೆ ಬೆಳಗ್ಗೆ ದೇಂತಡ್ಕ ವನದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 8 ಗಂಟೆಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮನೆ ಸಂಪರ್ಕ ಮಾಡುವಂತ ಅಭಿಯಾನವನ್ನ ಆರಂಭಿಸುತ್ತಿದ್ದೇವೆ ಅಂತ ಬಂತು. ನಾನೀಗ ನೋಡಿದೆ, ಇದು ಅಷ್ಟೂ ಬೂತ್ಗಳಲ್ಲಿ ಚೆನ್ನಾಗಿ ನಡೀತಿದೆ. ನೀವು ಸುಮ್ಮನೆ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಂತ ಯೋಚನೆ ಮಾಡಬೇಡಿ. ಆದ್ರೆ ನೀವು ಯಾರ ಹತ್ರ ಆದರೂ ಲೆಕ್ಕಾಚಾರ ಕೇಳಿ, ಯಾರು ಬರಬಹುದು ಅಂತಂದ್ರೆ
ಪುತ್ತಿಲ ಅವರಿಗೆ 35,000 ಮತಗಳು ಬರಬಹುದು ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಮತ ಬರಬಹುದು ಅಂತ ಕೇಳಿದ್ರೆ 40,000 ಅಂತ ಹೇಳ್ತಾರೆ. ಮಾಡ್ರೆ ಎಂತ ಲೆಕ್ಕಾಚಾರ ಅಂತ ನನಗೆ ಅರ್ಥ ಆಗುದಿಲ್ಲ. ಇಂಟೆಲಿಜೆನ್ಸಿ ರಿಪೋರ್ಟ್ ಬೇರೆ ಕಡೆ ಇದೆ, ಮೀಡಿಯಾಗಳು ಇದರ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ 6, ಕಾಂಗ್ರೆಸ್ 1, ಇತರ 1 ಅಂತ ಪ್ರಚಾರ ಮಾಡ್ತಾರೆ ಮೀಡಿಯಾಗಳು. ಇದರ ನಡುವೆ ಏನ್ ಲೆಕ್ಕಾಚಾರ, ಏನು ರಿಪೋರ್ಟ್ ಹಿಡ್ಕೊಂಡು ಇವರು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಒಂದಂತೂ ಸತ್ಯ ಬಂಧುಗಳೇ, ಉಳಿದ ಕಡೆಗಳ ಹಾಗೆ ಅರುಣಣ್ಣ ಬಂಡಾಯ ನಿಂತದ್ದಲ್ಲ. ಕಾರ್ಯಕರ್ತರು ಆಗ್ರಹಿಸಿದ್ದು ನೀವು ಕಂಟೆಸ್ಟ್ ಮಾಡಲೇಬೇಕು ಅಂತ ಕಾರ್ಯಕರ್ತರು ದನಿ ಎತ್ತದೇ ಇರುತ್ತಿದ್ರೆ, ನನಗಾಗ ಒಬ್ರು ಹಿರಿಯರು ಕಾಲ್ ಮಾಡಿದ್ರು, ನೋಡಿ ಕಾರ್ಯಕರ್ತರಿಗೆ ಬೇಕಾಗಿ ಅರುಣಣ್ಣ ನಿಂತದ್ದು, ಹಾಗಾಗಿ ಏನೇ ಆದರೂ ಕೂಡ ನಡು ನೀರಿನಲ್ಲಿ ಕಾರ್ಯಕರ್ತರು ಕೈ ಬಿಡಬಾರದು ಅಂತ. ನನಗೆ ಚುನಾವಣೆ ಮುಗಿದ ನಂತರನೂ ಕೂಡ, ಏನು ಕೌಂಟಿಂಗ್ ಆದ ನಂತರನೂ ಕೂಡ ಯಾರು ನಿಂತಿದ್ದೀರಲ್ಲ ಅರುಣ್ ಕುಮಾರ್ ಪುತ್ತಿಲ ಅವರ ಪರವಾಗಿ ಕಾರ್ಯಕರ್ತರು ಇಷ್ಟು ಜನ ಹೀಗೆಯೇ ಇದ್ರೆ ಅರುಣ್ ಕುಮಾರ್ ಪುತ್ತಿಲರನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪುತ್ತೂರಿನಲ್ಲಿ ಅಂತ ಹಿರಿಯರು ಹೇಳ್ತಾರೆ. ನೋಡಿ ಟ್ರೆಂಡ್ ಹೇಗಿದೆ ಅಂತಂದ್ರೆ, ಈ ಬಾರಿ ಕಾಂಗ್ರೆಸ್ಸಿನ ಓಟುಗಳು ನಮಗೆ ಬರ್ತಾವೆ, ಆಯ್ತಾ? ಕಾಂಗ್ರೆಸ್ಸಿನ ಓಟುಗಳು ಬರ್ತಾವೆ. ಅಲ್ಲಿ ಬಂಡಾಯ ಇದೆ, ಬೇಕಾದಷ್ಟು ಬಂಡಾಯ ಇದೆ. ಅಶೋಕ್ ರೈ ಕೋಡಿಂಬಾಳಿ ವಿನ್ ಆದ್ರೆ ಕಾಂಗ್ರೆಸ್ ಕಚೇರಿಯ ಒಳಗಡೆ ಕಿಮ್ಮತ್ತಿನ ಬೆಲೆ ನಮಗೆ ಬಡವರಿಗೆ ಸಿಗ್ಲಿಕ್ಕಿಲ್ಲ ಅಂತ ಯೋಚಿಸುವಂತ ಕಾಂಗ್ರೆಸ್ ಕಾರ್ಯಕರ್ತರು ಅಶೋಕ್ ಕುಮಾರ್ ರೈ ಸೋಲ್ಬೇಕು ಅಂತ ಯೋಚನೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಇಂದ ಬಂಡಾಯ ಎದ್ದು ಜೆಡಿಎಸ್ ನಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂತ ದಿವ್ಯ ಪ್ರಭಾ ಚಿಲ್ತಡ್ಕ ಅವರು ಮೊನ್ನೆ ಒಂದ್ ಕಡೆ ಸಿಕ್ಕಿದ್ರು. ನಾನು ಅರುಣಣ್ಣನನ್ನ ಕರ್ಕೊಂಡು ಹೋಗಿದ್ದೆ ಒಂದು ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿ ದಿವ್ಯ ಪ್ರಭಾ ಚಿಲ್ತಡ್ಕ ಗುಟ್ಟಲ್ಲಿ ಏನ್ ಹೇಳಿದ್ರು ಗೊತ್ತಾ? ನಾನು ಇದ್ದೆ, ಅರುಣಣ್ಣ ಇದ್ರು. ನೀವು ಯಾವುದೇ ಕಾರಣಕ್ಕೂ ಹಿಂದೆ ಹೋಗುದಿಲ್ಲ ಅಲ್ವಾ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೆ ಹಿಂದೆ ಹೋದ್ರೇನು, ಮುಂದೆ ಹೋದ್ರೆ ಅವರಿಗೇನು? ನಾವು ಹಿಂದೆ ಹೋದ್ರು ಮುಂದೆ ಹೋದ್ರು ಅವರಿಗೇನು? ಈ ತರ ಬೇಕಾದಷ್ಟು ಆಲೋಚನೆಗಳು ಕಾಂಗ್ರೆಸ್ ಇಂದ ನಡೀತೇವೆ. ಹಾಗಾಗಿ ಕಾಂಗ್ರೆಸ್ ವಿನ್ ಆಗೋದಿಲ್ಲ, ನಾವೇ ವಿನ್ ಆಗೋದು. ಪುತ್ತೂರಿಗೆ ಪುತ್ತಿಲೇ ಬರೋದು. ಬಹುಶಃ ಇದೊಂದು ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ನನಗೆ ಅನಿಸ್ತದೆ. ವೀಣಾ ಬನ್ನಂಜಿಯವರು ಹೇಳ್ತಿರ್ತಾರೆ ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ. ಅರುಣ್ ಕುಮಾರ್ ಪುತ್ತಿಲರಿಗೂ ನನಗೂ ಯಾವುದೇ ವಿಧದ ವ್ಯಾವಹಾರಿಕ ಸಂಬಂಧ ಇರಲಿಲ್ಲ. ಹಾಗೆ ನೋಡಿದರೆ ಇನ್ನೊಂದು ಟೀಮ್ ಅಲ್ಲಿ ನನ್ನ ನೆಂಟರಿದ್ದಾರೆ, ದೊಡ್ಡ ದೊಡ್ಡ ಹೈ ಲೆವೆಲ್ ಪೋಸ್ಟ್ ಅಲ್ಲಿ ಇದ್ದಾರೆ. ಅವರು ಕಾಲ್ ಮಾಡ್ತಿರ್ತಾರೆ, ಅರುಣಣ್ಣ ನನ್ನ ರಕ್ತ ಸಂಬಂಧಿ ಅಲ್ಲ, ನನಗೆ ಗೊತ್ತೇ ಇಲ್ಲ. ಯಾವುದೋ ವೇದಿಕೆಗಳಲ್ಲಿ 4 ಬಾರಿ ಸಿಕ್ಕಿದ್ರು. ನಾನು ಮಾಡ್ತಾ ಇದ್ದಂತ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಬಂದು ಪುತ್ತೂರಿನ ಚರಂಡಿ ಕ್ಲೀನ್ ಮಾಡ್ತಾ ಇದ್ರು. ಅದನ್ನ ಬಿಟ್ರೆ, ಆ ಸಂಘಟನೆಯ ವಿಷಯಗಳನ್ನ ಬಿಟ್ರೆ ಯಾವುದೇ ರಕ್ತ ಸಂಬಂಧ ಇಲ್ಲ. ಆದ್ರೂ ನಾನು ಜೋಡಿಸ್ಕೊಂಡೆ. ಇಷ್ಟು ಜನ ಡಾಕ್ಟರ್ಗಳು ಇದ್ದಾರೆ, ಲಾಯರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ತಾಯಂದಿರಿದ್ದಾರೆ. ನಿನ್ನೆ ತಾಯಂದಿರ ಶಕ್ತಿ ಗೊತ್ತಾಯಿತು. ಇಷ್ಟೆಲ್ಲ ಇರುವಾಗ ನಾವು ಯಾರದ್ದಾದ್ರೂ ಬ್ರೈನ್ ವಾಶಿಗೆ ತುತ್ತಾದ್ರೆ, ನಮಗೆ ಇನ್ನೊಂದು ಪಕ್ಷ ಬೇಕು ಅಂತ ಪಕ್ಷವನ್ನ ಆಯ್ಕೆ ಮಾಡಿದ್ರೆ, ನಾವು ಬಟನ್ ಪ್ರೆಸ್ ಮಾಡಿದ್ರೆ ಆ ಪಕ್ಷ ಬರಲ್ಲ ಬಂಧುಗಳೇ. ಅರುಣ್ ಕುಮಾರ್ ಒಂದು ಗಾದೆ ಇದೆ, ಮಗ ಸತ್ರು ಪರವಾಗಿಲ್ಲ, ಸೊಸೆ ವಿಧವೆ ಆಗಬೇಕು ಅಂತ ಒಂದಷ್ಟು ಜನ ಯೋಚನೆ ಮಾಡ್ತಾರಂತೆ. ಮಗ ಸತ್ರು ಪರವಾಗಿಲ್ಲ, ಸೊಸೆ ವಿಧವೆ ಆಗಬೇಕು ಅಂತ. ಈ ತರದ ಮನಸ್ಸುಗಳಿಂದಲಾಗಿ ಪುತ್ತೂರಿನ ನೆಲ ಎಲ್ಲಿ ಕೈ ತಪ್ಪಿ ಬಿಡುತ್ತದೋ ಅಂತ ಹೇಳಿ ಜಾಗೃತರಾಗಿ ಒಂದು ಸುಸಂಘಟಿತ ಸಮಾಜ ಶಕ್ತಿಯಾಗಿ ನಾವು ಎದ್ದು ನಿಂತು. ನಿನ್ನೆ ಒಬ್ರು ಸ್ಟೇಟ್ ಲೆವೆಲ್ ಲೀಡರ್ ನನಗೆ ಕಾಲ್ ಮಾಡಿ ಹೇಳಿದ್ರು, ಶ್ರೀಕೃಷ್ಣ ಏನ್ ನಡೀತಿದೆ ಪುತ್ತೂರಿನಲ್ಲಿ? ಎಲ್ಲಾ ಕಡೆ ಬಂಡಾಯ ಎದ್ದವರನ್ನ ಥಂಡ್ ಮಾಡುವ ಕೆಲಸ ನಡೀತಿದೆ, ಸಕ್ಸಸ್ ಆಗ್ತಿವೆ. ಯಾವ ಬಂಡಾಯ ಎತ್ತಾರೆ, ಏನೇನೋ ನಡೀತಾವೆ, ಅವ್ರು ಸೈಲೆಂಟ್ ಆಗ್ತಾರೆ. ಆದ್ರೆ ಟಿಕೆಟ್ ಅನೌನ್ಸ್ ಆದಾಯಿತು, ಇವತ್ತಿನ ತನಕ ಪುತ್ತೂರು ಸೈಲೆಂಟ್ ಆಗೋದು ಬಿಡಿ, ಡಬಲ್ ಹವಾ ಪುತ್ತಿಲ ಪರವಾಗಿದೆ. ನಾನು ಯೋಚನೆ ಮಾಡಿದ್ದು ಈ ತರ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಅಲುಗಾಡ್ತಾ ಇಲ್ಲ ಅಂತಂದ್ರೆ ಕಾರ್ಯಕರ್ತರ ನಿಲುವಿನಲ್ಲಿ ನ್ಯಾಯ ಇದೆ, ಅನ್ಯಾಯ ಇಲ್ಲ. ಇಲ್ಲಿ ಧರ್ಮ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ನಿಮಗೆ ನಾನು ಕಾಲ್ ಮಾಡಿದ್ದು ಏನ್ ನಡೀತಿದೆ ಪುತ್ತೂರಿನಲ್ಲಿ ಅಂತ. ಬೆಂಗಳೂರಿಂದ ಕಾಲ್, ಸ್ಟೇಟ್ ಲೆವೆಲ್ ಲೀಡರ್. ಆದ್ರಿಂದ
ಯಾರಾದ್ರೂ ಲೆಕ್ಕಾಚಾರ ಕೊಟ್ರೆ ಬಲಿಯಾಗಬೇಡಿ, ಸುಳ್ಳು ಸುಳ್ಳು ಲೆಕ್ಕಾಚಾರ ಕೊಟ್ರೆ ಬಲಿಯಾಗಬೇಡಿ. ಈ ಸಲ ಪುತ್ತಿಲರನ್ನ ಮಹಾಲಿಂಗೇಶ್ವರ ದೇವರು ಫಿಕ್ಸ್ ಮಾಡಿ ಆಗಿದೆ MLA ಅಂತ ಹೇಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಲಿಯಾಗಬೇಡಿ. ನಮಗೆ ನಮ್ಮ ಧರ್ಮ ಮುಖ್ಯ, ನಮ್ಮ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಮುಖ್ಯ. 33 ಕೋಟಿ ದೇವತೆಗಳ ಆವಾಸ ಸ್ಥಾನ ಗೋಮಾತೆಯ ವೈಭವ ಮುಖ್ಯ. ಕೇಸರಿ ಧ್ವಜ ಪುತ್ತೂರಿನ ನೆಲದಲ್ಲಿ ಪಟಪಟನೆ ಹಾರಾಡೋದು ಮುಖ್ಯ. ಎಲ್ಲವೂ ಮುಖ್ಯ. ಅರುಣ್ ಕುಮಾರ್ ಪುತ್ತಿಲರು ಈಗ ಕಳ್ಳ ಅಂತೆ. ಅರುಣ್ ಕುಮಾರ್ ಪುತ್ತಿಲ ಅವರು ಈಗ ಪ್ರಚೋದನಕಾರಿ ಭಾಷಣ ಮಾಡೋರಂತೆ. ಅಲ್ಲ, ಅರುಣ್ ಕುಮಾರ್ ಪುತ್ತಿಲರಿಗೆ ಮೊನ್ನೆೊಬ್ಬರು ನಾಯಕ ಹೇಳಿದ್ರು ನನಗೆ, ಅವರು ರಾಷ್ಟ್ರೀಯ ನಾಯಕರ ಜೊತೆ ಕಾಲಲ್ಲಿ ಇರುವಾಗ ಆ ನಾಯಕರು ಅರುಣ್ರನ್ನ ಕಾನ್ಫರೆನ್ಸ್ ತಗೋ ಅಂತ ಹೇಳಿದ್ರಂತೆ. ಕಾನ್ಫರೆನ್ಸ್ ತಗೊಂಡ್ರಂತೆ. ಅರುಣ್ರ ಜೊತೆ ಟಿಕೆಟ್ ಅನೌನ್ಸ್ ಆದ ನಂತರ ಅರುಣ್ರ ಜೊತೆ ಹೇಳಿದ್ರಂತೆ, ನಿನಗೆ ಪಕ್ಷದಲ್ಲಿ ದೊಡ್ಡ ಹುದ್ದೆಯನ್ನ ಕೊಡ್ತೇವೆ ನಾವು, ಗ್ಯಾರಂಟಿ, ನಮ್ಮ ಮೇಲೆ ಗ್ಯಾರಂಟಿ ಇಲ್ಲ ಅಂತಂದ್ರೆ ಅಮಿತ್ ಶಾರನ್ನ ಕನೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರಂತೆ. ಹಾಗಿದ್ರೆ ಈ ಕಳ್ಳ ಆಗೋದಲ್ಲ. ಇಂಥ ಮೋಸ, ಇಂಥ ಬೋಗಸ್ ಏನಕ್ಕೂ ಬಗ್ಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಕಳ್ಳ. ಅರ್ಥ ಆಗ್ತಿದೆ ತಾನೆ? ಅವರು ಹಠ ಬಿಡೋದಿಲ್ಲವಂತೆ, ನೀವು ಹಠ ಬಿಡ್ತೀರಾ? ನೀವು ಇಂಡಿವಿಜುವಲ್ ಆಗಿ ಕಾಲ್ ಮಾಡಿದ್ರು, ದೊಡ್ಡ ನಾಯಕ ಕಾಲ್ ಮಾಡಿದ್ರು ಅಂತ ಹೇಳಿ ವೀಕ್ ಆಗ್ತೀರಾ? ಅಪ್ಪನಿಗಿಂತ ಮಗ ಹಠದಲ್ಲಿ ವಿನ್ ಆಗಬೇಕು. ನಾವು ಯುವಕರು ವಿನ್ ಆಗಬೇಕು, ಇನ್ಯಾರು ವಿನ್ ಆಗಬೇಕಾದದ್ದಲ್ಲ. ನಾವು ನಮ್ಮ ಹಠವನ್ನ ಬಿಡದೆ ಪುತ್ತೂರನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತ 13ರ ತನಕ ಅರುಣ್ ಕುಮಾರ್ ಪುತ್ತಿಲರ ಜೊತೆ ನಾನು ಇರ್ತೇನೆ, ಆ ನಂತರವೂ ಇರ್ತೇನೆ, ಹೀಗಲ್ಲ ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ಅರುಣಣ್ಣ, ಪ್ಲೀಸ್ ನಿಮ್ಮ ಪ್ರಣಾಳಿಕೆಯನ್ನ ನೋಡಿದರೆ ಗೊತ್ತಾಗ್ತದೆ ನನಗೆ. ನೀವು ಗೆಲ್ಲೋ ಗ್ಯಾರಂಟಿ. ಬರುವ 5 ವರ್ಷಗಳಲ್ಲಿ ಪುತ್ತೂರನ್ನ ಇಡೀ ಭಾರತ ನೋಡುವ ಹಾಗೆ ಮಾಡಬೇಕು ಅರುಣಣ್ಣ. ನಿಮ್ಮ ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಇರ್ತೇವೆ. ಇದರಲ್ಲಿ ಯಾವುದೇ ಈ ಮಾತಿನಲ್ಲಿ ವಂಚನೆ ಇಲ್ಲ. ಇವತ್ತೇ ಕರ್ನಾಟಕ ನೋಡ್ತಿದೆ. ಭಾರತೀರಿ ಒದಗಿಸುವುದಕ್ಕೆ ಆ ದೈವ ದೇವರು ಮಹಾಲಿಂಗೇಶ್ವರ ದೇವರು, ಉಳ್ಳಾಲ್ತಿ ಅಮ್ಮನವರು, ಆರಾಧ್ಯ ದೇವರಾದ ವಿಶ್ವಕರ್ಮ, ಎಲ್ಲ 33 ಕೋಟಿ ದೇವತಾ ಶಕ್ತಿಗಳು ಕೂಡ ಅನುಗ್ರಹಿಸಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥಿಸಿ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.